ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕೆಡೆದುಕೊಂಡು ಹೊಸ ಕೊರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಾಡ್ತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಅಯೋಧ್ಯೆ ಶ್ರೀರಾಮ ಮಂದಿರದ ಟ್ರಸ್ಟಿ ಪೇಜಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲು ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಧ್ಯಾನ ಮಂದಿರಗೆ ಸೋಮವಾರ ಭೇಟಿ ಕುರಿತು ಆಶೀರ್ವಚನ ಕೊರಿಯರು. ಅಯೋಧ್ಯೆಡು ಪ್ರಭು ಶ್ರೀ ರಾಮಚಂದ್ರನ ಪ್ರಾಣ ಪ್ರತಿಷ್ಠೆಗಾದ ಪಿದರ್ನ ತುಂಬತ್ತಾದ ರಾಮ ಮಂದಿರದ ಟ್ರಸ್ಟಿ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲು ಪೇಜಾವರ ಮಠದ ಆಡಳಿತ ಉಲಪಡೆಯಿನ ಮಂಜೇಶ್ವರದ ಕಣ್ವತೀರ್ಥ ಮಠದ ಶ್ರೀ ರಾಮಾಂಜನೇಯ ಕ್ಷೇತ್ರದ ಹೊಸ ಸುತ್ತುಪೌಳಿ ಬೊಕ್ಕ ಬೇತೆ ಬೇತೆ ಅಭಿವೃದ್ಧಿ ಕಾರ್ಯದ ಉದಿಪನ ಲಿಸ್ಟ್ ಪಾಲ್ಪಡೆಯರು. ಅಂಚೆನೆ ಸ್ವಾಮೀಜಿಲಿಗೆ ಬೀಳ್ಕೊಡುಗೆ ಲೇಸೆಲ್ಲ ಆಟಣೆ ಮಂದಿದ್ದೇರು. ಈ ನಿಟ್ಟಿಡು ಸೋಮವಾರ ರಾತ್ರಿಡು ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಶ್ರೀ ದುರ್ಗಾ ಧ್ಯಾನ ಮಂದಿರಗ ಸ್ವಾಮೀಜಿಲು ಭೇಟಿ ಕೊಡ್ದು ಸಂಧ್ಯಾ ಕಾಲದ ಪೂಜೆ ನಡಪಾದು ಆಶೀರ್ವಚನ ಕೊರಿಯರು.
ನಮ್ಮ ಪ್ರಯತ್ನ ಬಿಡೊಂದೇ ಉಪುವ ನಮ್ಮ ಪ್ರಯತ್ನ ಮಾತ್ರ ಸಾರ್ಥಕ ಆತು. ಪಕ್ಕಿ ಒಂಜಿ ಎತ್ತರದ ಆಕಾಶೋಡು ಪೊರ್ಲುಡೆ ಪಾರುಂಪೋಬುಂಡು ರಡ್ಡು ರೆಂಕೆ ಬೋಡು ಒಂಜೆ ರೆಂಕೆ ತಂಡ ಯಾವುಜಿ ಅಂಚನೆ ನಮ್ಮ ಬದುಕು ಅವು ಪೊರ್ಲುಡೆ ಸಾಗೊಂದು ಪೋಡು ಬಣ್ಣದ ಅಂಡ ನಮ್ಮ ಪ್ರಯತ್ನ ಏದು ಮುಖ್ಯನ ದೇವರನ್ನ ಅನುಗ್ರಹಲ ಅದೇ ಮುಖ್ಯ. ಮಾತ ಭಾರನ್ನ ದೇವರ ಮಿತ್ ಪಾಡ್ದು ದೇವರ್ಲಿಕ್ಕೆ ದೀಲಕ ಆಪುಂಡು ನಮ್ಮಡ ದಾನೆ ಉಂಡು ಪಂಡದು ದುಂಬೋಪಿನಾಯೇ ಏಳಿಗೆ ಪಡೆಯುಜೆ. ದೇವರು ಒಳ್ಳೆಯರು ದಾನೆ ಉಂಡಲ್ಲ ಎರಡನೇ ನಡಪನು ಪಂಡದು ದೇವರ ದಂಡಪುಣ ಎಲ್ಲ ಬದುಕಡು ಏಳಿಗೆ ಪಡೆಯುಂಜೆ. ಏರು ದೇವರನ್ನು ದುಂಬುದಿ ಒಂದು ಬದುಕಡು ತನ್ನ ಪ್ರಯತ್ನನ ಮಲ್ತಂದುಲ್ಲೇನ ಆಯಗ್ ಮಾತ ಬಗೆತ ಅನುಗ್ರಹಲ ಆಪುಂಡು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತ್ರ ಮತಿರ್ಮಮ ಪಂಡದು ಭಗವದ್ಗೀತೆ ಪಂಕ್ತಿ ಲೆಕ್ಕ. ಯೋಗೇಶ್ವರನಾಯ ಕೃಷ್ಣೇ ಪಣ್ಣಂದಾಂಡ ಅನುಗ್ರಹೋನ್ಮುಖದವಾದುಪ್ಪನ ದೇವರು ಧನುರ್ಧಾರ ಪಾರ್ಥೆ ಪಣ್ಣಂದಾಂಡ ಪ್ರಯತ್ನಶೀಲಿ ಆದುಪ್ಪನ ನರಮಾಣಿ ಈರುವೆಲ್ಲ ಓಲು ಒಟ್ಟು ಸೇರುವೇರು ಅವಳು ಮಾತ ಬಗೆತ ಸಂಪತ್ತು ಯಶಸ್ಸು ಕೀರ್ತಿ ವಿಜಯ ಅದನ್ನು ಪೂರ ತಿಕ್ಕೊಂಡುಗೆ ಅಂಚ ತಲಪಾಡಿದ ಮಾತ ಭಕ್ತ ವರ್ಗಾನಿಗಳು ಒಟ್ಟು ಸೇರಿದು ಅಪ್ಪನ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಲ್ದರು ನಿರಂತರವಾದ ಪೂಜೆ ಪುನಸ್ಕಾರಗಳು ನಡತೊಂದೇ ಉಂಡು. ದೇವರನ್ನ ಮಂದಿರ ಪೊರ್ಲಗಂಡು ಆಂಡು ಊರಿಗೊಂದು ಧ್ಯಾನ ಮಂದಿರ ಬೋಡು ಪಂಡದು ಬಟ್ರಲ ಸೆಟ್ಲ ಒಟ್ಟು ಸೇರೊಂದು ಪೊರ್ಲಗಂಡದ ಒಂಜಿ ಇದು ಮಲ್ಲ ಸಭೆನು ಉಂಡು ಮಲ್ದಾರು ನೆತ್ತ ಮುಖಾಂತರ ದೇವರ ಕೈತಡ ಬರ್ಪಿನ ಭಕ್ತ ವರ್ಗೋಗು ಮಾತರೆಗ್ಲ ಅನುಕೂಲ ಆವಡು ಅಂಜನ ಮಲ್ಲ ಒಂಜಿ ಸೇವೆ ಮಲ್ತೊಂದುಲ್ಲರು ದೇವರು ಈ ಸೇವೆಯನ್ನು ಆ ದೇವಸ್ಥಾನ ಎಂಚನ ಅಂಚನೆ ಒಂದನ್ನು ಪೊರ್ಲುಡು ಸ್ವೀಕಾರ ಮಲ್ತೊಂದು ಬರ್ಪಿನ ಮಾತ ಭಕ್ತ ವರ್ಗೋಗಲ ಬದುಕಡ ಬರ್ಪಿನ ದಾನ ಒಂಜಿ ಕಷ್ಟ ನಷ್ಟ ಉಂಡಲ್ಲ ಇದನ್ನು ಪೂರ ದೂರ ಮಲ್ತು ಕೊರದು ನಿತ್ಯ ಸುಖ ಸಂತೋಷ ತಿಕ್ಕು ಲೆಕ್ಕ ಆ ಅಪ್ಪ ಅನುಗ್ರಹ ಮಲ್ಬಿಡು ಬಂಡದು ಇನಿ ಎಂಕುಳ್ಳ ಪ್ರಾರ್ಥನೆ ಮಲ್ತೊಂದುಲ್ಲ. ಮಂಜನಹಳ್ಳಿ ಕ್ಷೇತ್ರದ ಅರ್ಚಕಿಯರು ಶ್ರೀ ಸುಬ್ರಹ್ಮಣ್ಯ ಭಟ್, ತಲಪಾಡಿ ಕ್ಷೇತ್ರದ ಪ್ರಧಾನ ಅರ್ಚಕಿಯರು ಶ್ರೀ ಗಣೇಶ್ ಭಟ್ ಮಂಜಾಳ, ಶ್ರೀ ಹರಿ ಭಟ್ ಬೊಕ್ಕ ಅರ್ಚಕ ವೃಂದದಕ್ಕಲು ಕುಟುಂಬಸ್ಥರು, ಕ್ಷೇತ್ರದ ಪ್ರಮುಖರು ರಾಮ್ ಮನೋಹರ್ ರೈ, ಪ್ರದೀಪ್ ಕಿಲ್ಲಿ ಸೇರಿನಂಚ ಪ್ರಮುಖರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತುಳು ರಂಗಭೂಮಿಡು ಕಮ್ಮಿ ಪೊರ್ತುಡು ಜಾಸ್ತಿ ಪ್ರದರ್ಶನ ತೋಜಾದು ಚಾರಿತ್ರಿಕ ದಾಖಲೆ ನಿರ್ಮಿಸಾಯಿನ ಶಿವದೂತೆಗಳಿಗೆ ನಾಟಕದ 555ನೇ ಪ್ರದರ್ಶನದ ಸಂಭ್ರಮ ಜನವರಿ 11 ತಾರೀಕು ಗುರುವಾರ ಬಯ್ಯ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ನಡಪೆರ ಉಂಡು ಬಣ್ಣದ ನಾಟಕದ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ ಬೈಲ್ ತೆರಿಪಾದರು. ಜನವರಿ 11 ತಾರೀಕು ಬಯ್ಯ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ತುಳು ರಂಗಭೂಮಿಡು ಚಾರಿತ್ರಿಕ ದಾಖಲೆ ನಿರ್ಮಿಸಿನ ಶಿವದೂತೆಗಳಿಗೆ ನಾಟಕದ 555ನೇ ಪ್ರದರ್ಶನದ ಸಂಭ್ರಮ ನಡಪೆರುಂಡು. ಕೊಪ್ಪ ಗೌರಿಗದ್ಯದ ಅವಧೂತ ವಿನಯ್ ಗುರೂಜಿ ಲೇಸಿನ ಉದಿಪನ ಮಲ್ಪೆರುಳ್ಳೇರು. ಹಿರಿಯ ಪತ್ರಕರ್ತೆರು ಪರಮಾನಂದ ಸಾಲಿಯನ್ರಿಗೆ ದಿ ವನಿತಾ ಆನಂದ ಶೆಟ್ಟಿ ಪ್ರಶಸ್ತಿ ಪ್ರದಾನ ಮಲ್ಪೆರುವುಲ್ಲ. ಹಿರಿಯ ಚಲನಚಿತ್ರ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು, ನಟೆ ರಕ್ಷಿತ್ ಶೆಟ್ಟಿ, ಸಂಗೀತ ನಿರ್ದೇಶಕರು ಗುರು ಕಿರಣ್, ನಿರೂಪಕಿ ಅನುಶ್ರೀ ಈ ಲೇಸಡು ಪಾಲ್ಪಡೆಯರುಳ್ಳೇರು ಪಂದು ನಾಟಕದ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ ಬೈ ಸುದ್ದಿಗೋಷ್ಠಿಡು ತಿಳಿಪಾಯರು. ನಮಸ್ಕಾರ. ఇంకా నుండి కళా సంఘంలోని చారిత్రక దాఖలాటువంటి నుండి ದಿನ ಏನಂದ್ರೆ ಅಂದರೆ ಜನವರಿ 11 ತಾರೀಕಿಗೆ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ಐದೊಂದು ಸೆಲೆಬ್ರೇಷನ್ ಮಾಡೋದಲ್ಲ. ಆರಂಭದ ದಿನದಿಂದ ನೂತನ ಮಾಡ್ಕೊಂಡು ಇನ್ನೊಂದನೇ ಮಾಡ್ಕೊಂಡು ಇನ್ನೊಂದು ನೂತನ ಪ್ರದರ್ಶನ ಎಕ್ಕೂರು ಹೋಗೋದು, ಇನ್ನೊಂದನ ಪ್ರದರ್ಶನ ಕೋಡಿಗಳು ಹೋಗೋದು, ಒಂದೊಂದು ಕಾಪು ಮಾರಿಯಮ್ಮ ಹೋಗೋದು, ನಾನೊಂದು ಮುಳುಗಡೆ ಹೋಗೋದು, ಇನ್ನೊಂದು ಬಾಂಬೆ ಹೋಗೋದು. ಆಗಿನ ಇದನ್ನು ಕೈಟಿಂಚಿ ಆಗಿನ ಶೋ ಕೇಂದ್ರ ಹೈಸ್ಕೂಲ್ ಪ್ರದರ್ಶನ ಮಾರ್ಚ್ 17 ತಯಾರಾಗದು. అంటే 55ನೇ ಶೋ ಇಂದು ಕಲಾ ಸಂಘ ಮನೆಯಲ್ಲಿ ಆಚರಣೆ ಮಾಡಿಕೊಂಡು ನಿರ್ಧಾರ ಮಾಡಿದ್ದ. ಈ ಪ್ರಕಾರ
55ನೇ ಪ್ರದರ್ಶನದ ಮೊಮೆಂಟಮ್ ಅಂತ ರೆಡಿ ಮಾಡ್ತಿದ್ದ. ನನ್ನದು ವರ್ಷ ವರ್ಷದಲ್ಲಿ 3 ಪ್ರದರ್ಶನ ಇಂದಲ್ಲ ಕ್ಯಾನ್ಸಲ್ ಆಗಿದ್ದವರ 52ನೇ ಪ್ರದರ್ಶನ ಹಾಕೊಂಡು ಆದರೆ ಮೊಮೆಂಟಮ್ ಮಾತ್ರ 55 ತಾನೆ ಕೊಡೋದಿಲ್ಲ. ಮುಗಿದಿಲ್ಲ ಸ್ಪಷ್ಟವಾದ ಬರೋದಿಲ್ಲ. ಈಗ ಮತ್ತೆ ಸ್ವಾಗತ ಮಾಡೋದ್ರೆ ಜನವರಿ 21ಕ್ಕೆ 5 ಗಂಟೆಗೆ ಅಡ್ಡಾಡ ದುಂಬು ಪೂರ ನಿಕ್ಲೆ ಕುಲ್ಲು ವ್ಯವಸ್ಥೆ ಪೂರ ಸರಿ ಇತ್ತೀಚಿ ಗೇಟ್ ಒಂದು ದಿನ ಪ್ರೆಸ್ ತಕ್ಕೊಳ್ಳಿ ಆಡಿಯನ್ಸ್ ಇರೋದು ಗೊತ್ತಾಗ್ತಿச்சு ಅಂದ್ರೆ ತಪ್ಪು ನಡೆದಿದೆ ನಿಕ್ಲೆ ಈ ಸರ್ತಿ ಪ್ರೆಸ್ ಅದು ಕಾರಣ ವೇದನೆ ಕೊಡ್ತಾಯಿತ್ತು ನಿಕ್ಲೆ ಕುಲ್ಲು ಒಂದು ಪ್ಲೇಸ್ ಪ್ರೆಸ್ ಸಪರೇಟ್ ಕಾರ್ಯಕ್ರಮದ್ದು ವಿನಯ್ ಗುರುಜಿ ಆಶೀರ್ವಚನ ಮಾಡ್ತಾರೆ, ದೀಪ ಪ್ರಜ್ವಲನೆ ಮಾಡ್ತಾರೆ ಬರೋದು ಅಂಚೆನೆ ನೆಟ್ ಆಮಂತ್ರಣ ಪತ್ರಿಕೆಗಳು ಮಾತಾಡಲಿಕ್ಕೆ ಐಕಳ MN ರಾಜೇಂದ್ರ ಕುಮಾರ್ ಬೇರೆ ಸಮಾರಂಭದ ಅಧ್ಯಕ್ಷತೆ ಅಂಚಿನ ಐಕಳ ಹರೀಶ್ ಶೆಟ್ಟರ್, ಕನ್ಯಾನ ಸದಾಶಿವ ಶೆಟ್ಟಿ, ಶಶಿಧರ್ ಶೆಟ್ಟಿ ಬರೋಣ, RK ನಾಯರ್, ಪದ್ಮರಾಜ್, ಮನೋಹರ್ ಪ್ರಸಾದ್, ನಾಗರಾಜ್ ಶೆಟ್ಟರ್, ಮಹೇಶ್ ಕುಮಾರ್ ಎನ್ ಬಂಗೇರ, ಕಾಸರಗೋಡು ಚಿನ್ನ, ಪ್ರಕಾಶ್ ಪಾಂಡೇಶ್ವರ, ಅಂಜನೆ ಹರೀಶ್ ಬಂಗೇರ ಮಕ್ಕಳು ಈ ಕಾರ್ಯಕ್ರಮ ಗೌರವ ಉಪಸ್ಥಿತಿ ಅಂಚನೆ ಈ ನಾಟಕಗಳು ನಿಕ್ಲಿಗೆ ತೂನಾಗ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ಬಕ್ಕ ಸ್ವರಾಜ್ ಶೆಟ್ಟಿ ರಡ್ಡೇ ಜನ ತೋಜಂದಪ್ಪ ಅಣ್ಣ ಪಿರೌಡ್ ಒಂಜಿ ಎಲ್ಪ ಜನತ ಬೇಕಾರು ಬೇತೆ ಬೇತೆ ಟೆಕ್ನಿಷಿಯನ್ಸ್ ಸಂಗೀತ ಅವಾರ್ಡ್, ಸೆಟ್ಟಿಂಗ್ ಅವಾರ್ಡ್, ವರ್ಣಾಲಂಕಾರ ಬೇತೆ ಬೇತೆ ವಿಭಾಗದ ಬೆಂತಿನ ಅಕ್ಲೆ ಪೂರ ಒಂಜಿ ಸ್ಮರಣಿಕೆ ಕೊಡದು ಗೌರವ ಮಲ್ಪನ ಅಂಚಿನ ಕಾರ್ಯಕ್ರಮ ಪಟ್ಲ ಸತೀಶ್ ಶೆಟ್ಟರ್ ಶೀರ್ಷಿಕೆ ಪದ್ಯ ಬಂದೆ ಅಂಚನೆ ದೇವದಾಸ್ ಕಾಫಿ ಕಾಡಂಜಿ ರೂಪದ ಪದ್ಯ ಅವರ ಇಂಕಲ ಯಶಸ್ಸಿಗೆ ಮೂಲ ಕಾರಣ ಅಕುಲ ಈ ಕಾರ್ಯಕ್ರಮ ಭಾಗವಹಿಸುವ ಕಲಾವಿದರು ಸ್ವರಾಜ್ ಶೆಟ್ಟಿ, ಪ್ರಜಿತ್, ಸಂಗೀತ ನಿರ್ದೇಶಕರು AK ವಿಜಯ್ ಕೋಕಿಲ, ಚಂದ್ರ ಕೊಡಿಯಲ್ಬಾಯ್, ಪ್ರೇಮ್ ಶೆಟ್ಟಿ ಸುರತ್ಕಲ್, ನಿತೇಶ್ ಪೂಜಾರಿ ಏಳಿಂಜೆ ಸುದ್ದಿಗೋಷ್ಠಿയുടെ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಐತಾರ ಅಜಿಪತ್ರಡ್ಡನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತ್ತದೆ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಐತಾರ ಅಜಿಪತ್ರಡ್ಡನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಕಂಕನಾಡಿ ಗರೋಡಿ ಕ್ಷೇತ್ರದ ಶ್ರೀಮತಿ ಜಯಂತಿ ಬೊಕ್ಕ, ಗಂಗಾಧರ್ ಶಾಂತಿ, ಕುಮಾರಿ ವೈಷ್ಣವಿ, ಕುಮಾರಿ ಮಹಾಲಕ್ಷ್ಮಿ, ಗೋಪಾಲ್ ಆಚಾರ್ಯ ತೊಕ್ಕೋಟು, ಶ್ರೀಮತಿ ವಿದ್ಯಾ ಬೊಕ್ಕ, ಸಂತೋಷ್ ಆಚಾರ್ಯ ತೊಕ್ಕೋಟು, ಕುಂಪಲ ಮೂರುಕಟ್ಟೆದ ಶ್ರೀಮತಿ ಗೀತಾ ಬೊಕ್ಕ ಚಂದ್ರಹಾಸ, ಶ್ರೀಮತಿ ಬೇಬಿ ಬೊಕ್ಕ ಹೇಮಂತ್ ಗಟ್ಟಿ ಸಂಕೊಳ್ಳಿಗೆ, ಶ್ರೀಮತಿ ರಕ್ಷಿತಾ ಬೊಕ್ಕ ವಿನಯ್ ಕುಮಾರ್ RK ಉಳ್ಳಾಲಬಾಯ್, ಶ್ರೀಮತಿ ಬೇಬಿ ಬೊಕ್ಕ ಶ್ರೀನಿವಾಸ, ಶ್ರೀಮತಿ ವಿದ್ಯಾ ಬಾರ್ದೆ, ಶ್ರೀಮತಿ ಕುಶಲಾಕ್ಷಿ ವೆಂಕಪ್ಪ ಆಚಾರ್ಯ ಚೇತನ ನಗರ, ಶ್ರೀಮತಿ ಕುಶಲಾಕ್ಷಿ ವೆಂಕಪ್ಪ ಆಚಾರ್ಯ ಚೇತನ ನಗರ, ಶ್ರೀಮತಿ ಸರೋಜಿನಿ ಬೊಕ್ಕ ಸುಭಾಷ್ ಕೊಲ್ಯ ತುಡರ್ ಬೆಳಗಾದು ಅಜಿಪತ್ತರಡ್ಡನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಅವೇದು ಬೊಕ್ಕ ಅಜಿಪದ 2ನೇ ದಿನದ ಸಂಧ್ಯಾ ಭಜನೆ ನಡೆತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ವಿಶ್ವವಿದ್ಯಾಲಯದ ಮಾನವ ಪ್ರಜ್ಞೆ ಯೋಗ ವಿಜ್ಞಾನ ವಿಭಾಗ ಬಕ್ಕ ಧರ್ಮನಿಧಿ ಯೋಗಪೀಠ ಬಕ್ಕ ದಕ್ಷಿಣ ಕನ್ನಡ ಆಯುಷ್ ವಿಭಾಗದ ಒಟ್ಟು ಸೇರಿಗೆಡೆ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮನ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಅಂಗಾರ ನಡಪಾಯಿರು. ಕುಡ್ಲ ವಿಶ್ವವಿದ್ಯಾಲಯದ ಮಾನವ ಪ್ರಜ್ಞೆ ಯೋಗ ವಿಜ್ಞಾನ ವಿಭಾಗ ಬೊಕ್ಕ ಧರ್ಮನಿಧಿ ಯೋಗ ಪೀಠ ಬೊಕ್ಕ ದಕ್ಷಿಣ ಕನ್ನಡ ಆಯುಷ್ ವಿಭಾಗದ ಒಟ್ಟು ಸೇರಿಗೆಡು ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮನ ಅಂಗಾರ ಕಾಂಡಾಟನೆ ಮಾಡಿದ್ದೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ಕುಡ್ಲ ವಿಶ್ವವಿದ್ಯಾಲಯದ ಮಾನವ ಪ್ರಜ್ಞೆ ಬೊಕ್ಕ ಯೋಗ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಕೆ ಕೃಷ್ಣ ಶರ್ಮಾ ಪಾತಿರೊಂದು ಸೂರ್ಯ ನಮಸ್ಕಾರದ ಮಾತಾ ರೀತಿದ ಶಾರೀರಿಕ ಬೊಕ್ಕ ಮಾನಸಿಕ ಸಮಸ್ಯೆ ದೂರ ಆಪಣದ ಒಟ್ಟಿಗೆ ದುಂಬಗ್ ಬರಂದಿಲಕ ತಡೆಯುಂಡು. ಈ ನಿಟ್ಟಿಡು ಮಕರ ಸಂಕ್ರಾಂತಿದ ದುಂಬು ದೇಶದೊರ್ಮೆ ಇರುವ ಸೂರ್ಯ ದೇವಸ್ಥಾನದ ಸೂರ್ಯ ನಮಸ್ಕಾರ ಕಾರ್ಯಕ್ರಮನ ಆಯೋಜಿಸಾಯರೆ ಆಯುಷ್ ಸಚಿವಾಲಯ ನಿರ್ಧಾರ ಮಲ್ತದನ ಪಂಡ ತೆರಿಪಾಯರು. Sponsored by the Department of Ayush through Morarji Desai National Institute of Yoga, Delhi, and that program selected in this Maroli Suryanarayan Temple and to organize Mangalore University, like this approved by the government of Ayush and directed to us with the cooperation of Dakshina Kannada Ayush Department to organize this day morning 7 to 8. We are going to practice only Surya Namaskara 12 times. That already it is displayed, only that much number of poses along with the mantras. The importance of this program is to highlight and understand and get the connection of the knowledge of Surya Namaskara and to practice in our daily life. The benefits of Surya Namaskara, everything according to the guidelines of the government displayed there. You can get it in the website also. Other than that, according to our traditional system, ನಮ್ಮ ದೇಶದ ಒಂದು ಪ್ರಜ್ಞೆಯ ಪೂರ್ವಕ ಹೇಳುವಂತಹದ್ದಾದರೆ ನಮ್ಮಲ್ಲಿರುವಂಥ ಆದಿ ವ್ಯಾಧಿ ಕೋಷ್ಠ ದೋಷಗಳು ಎಲ್ಲರಿಗೂ ಅರ್ಥ ಆಗುವಂಥದ್ದೇ. ಅಂದರೆ ನಾವು ಹೇಳುವಂಥ ಶಾರೀರಿಕ ಮತ್ತು ಮಾನಸಿಕ ವ್ಯಾಧಿಗಳ ಪರಿಹಾರಕ್ಕೆ ಮುಖ್ಯವಾದಂಥದ್ದು ಸೂರ್ಯ ನಮಸ್ಕಾರ ಎಂಬುದಾಗಿ. ಇತ್ತೀಚೆಗೆ ಕಾಣುವಂಥದ್ದೊಂದು ದೊಡ್ಡದಾಗಿರುವಂಥ ಸಮಸ್ಯೆ ಅಂದರೆ ಸೆಲ್ಸ್ ಡಿಟೋರಿಯೇಷನ್, ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಸಮಸ್ಯೆ ಇದು. ಅದಕ್ಕೆ ಕಾರಣ ನಾವು ಪ್ರೋಟೀನ್, ವಿಟಾಮಿನ್ ಇತ್ಯಾದಿ ಎಲ್ಲ ಹೇಳ್ತೇವೆ. ಅದು ಏನೇ ಇದ್ದರೂ ಕೂಡ ಅಂಥವುಗಳನ್ನು ಬಾರದೇ ಇರುವಂತೆ ತಡೆಯುವಂತಹದ್ದಕ್ಕಿರುವಂಥ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ನಮ್ಮಲ್ಲಿ ಸೂರ್ಯ ನಮಸ್ಕಾರ. ಪರಂಪರೆಯಿಂದ ಹೇಗಿದೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪಂಡಿತನಾಗಲಿ ಪಾಮರನಾಗಲಿ, ಇವತ್ತಿಗೂ ಕೂಡ ಮನೆಯಲ್ಲಿ ಆಚರಿಸುತ್ತಿರುವಂತಹದ್ದು ಹೇಗೆಂದರೆ ಬೆಳಿಗ್ಗೆ ಎದ್ದು ಶೌಚವನ್ನು ಮಾಡಿ ತುಳಸಿಗೆ ನೀರು ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡುವಂತಹದ್ದು. ಇದು ಎಲ್ಲರಿಗೂ ಗೊತ್ತಿದೆ, ನಮ್ಮ ಪರಂಪರೆಯಲ್ಲಿ ಇದೆ.
ಫ್ಲ್ಯಾಟಿನ ವ್ಯವಸ್ಥೆಯಿಂದಲೋ ಪಟ್ಟಣದ ವ್ಯವಸ್ಥೆಯಿಂದಲೋ ನಾವು ಆ ಜ್ಞಾನದಿಂದ ದೂರವಾಗಿದ್ದೇವೆ. ಈಗ ಅದನ್ನು ಪುನಃ ಗಳಿಸಿಕೊಳ್ಳಬೇಕು. ಒನ್ಸ್ ಅಗೈನ್ ವಿ ಶುಡ್ ಗೈನ್ ಸಚ್ ಎ ಕೈಂಡ್ ಆಫ್ ನಾಲೆಜ್ ಆ್ಯಂಡ್ ಇಟ್ ಶುಡ್ ಬಿ ಯುಟಿಲೈಸ್ಡ್ ಪ್ರಾಪರ್ಲಿ ಆ್ಯಂಡ್ ವಿ ಶುಡ್ ಡೆವಲಪ್ ಆಲ್ ರೌಂಡ್ಸ್. ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ವಾಕ್ ಆಫ್ ದಿ ಲೈಫ್ ವಿ ಶುಡ್ ಡೆವಲಪ್. ಕುಡ್ಲ ವಿಶ್ವವಿದ್ಯಾನಿಲಯ, ಶಾರದಾ ಪ್ರಕೃತಿ ಚಿಕಿತ್ಸೆ ಬೊಕ್ಕ ಯೋಗ ವಿಜ್ಞಾನ ಕಾಲೇಜ್, ಶಕ್ತಿ ವಸತಿಯುತ ಶಿಕ್ಷಣ ಸಂಸ್ಥೆ, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬೊಕ್ಕ ಕುಡ್ಲದ ಬೇತೆ ಬೇತೆ ಸಂಸ್ಥೆದ ಯೋಗಾಸಕ್ತರು ಈ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ವಾಸ ಬಿಡುತ್ತಾ ಪರ್ವತಾಸನ, ಶ್ವಾಸ ತೆಕೊಳ್ತಾ ಅಶ್ವ ಸಂಚಲನಾಸನ, ಶ್ವಾಸ ಬಿಡುತ್ತಾ ಪಾದಹಸ್ತಾಸನ, ಶ್ವಾಸ ತೆಕೊಳ್ತಾ ಊರ್ಧ್ವ ಹಸ್ತೋತ್ಥಾನಾಸನ, ಸಮಸ್ಥಿತಿ. ಓಂ ಸೂರ್ಯಾಯ ನಮಃ. Inhaling, raise the arms up. Exhaling, bend forwards. Inhaling, take the right leg back side. Next, take the left leg. Ashtanga Namaskara. Bhujangasana. Parvatasana, Shwasa Vidutta. Ashwa Sanchalanasana. Pada Hastasana. ಶ್ವಾಸ ತಗೊಳ್ತಾ ಊರ್ಧ್ವ ಹಸ್ತೋತ್ಥಾನಾಸನ, ಸಮಸ್ಥಿತಿ. ನೆಕ್ಸ್ಟ್ ಒನ್. ಓಂ ಭಾನವೇ ನಮಃ. Inhaling, raise the arms up, hastottanasana. Exhaling, bend forwards. Next, Ashwa Sanchalanasana. ದಂಡಾಸನ, ಅಷ್ಟಾಂಗ ನಮಸ್ಕಾರ. ಕುಡ್ಲ ವಿಶ್ವವಿದ್ಯಾಲಯದ ಮಾನವ ಪ್ರಜ್ಞೆ ಬೊಕ್ಕ ಯೋಗ ವಿಜ್ಞಾನ ವಿಭಾಗದ ಅತಿಥಿ ಉಪನ್ಯಾಸಕರು ನಾಗೇಶ್ ಕೆ ಹಿರೇಗೌಡರ್ ಮುತಾಲಿಗಿಡಿದ್ದರು. ದಕ್ಷಿಣ ಕನ್ನಡ ಆಯುಷ್ ವಿಭಾಗದ ಡಾಕ್ಟರ್ ಅಜಿತನಾಥ ಇಂದ್ರ ಸಭೆ ನಿಂತ್ಕೊಂಡಿರು. ಡಾಕ್ಟರ್ ಉದಯ್ ಕುಮಾರ್ ಕೆ ಸಭೆ ಸ್ಥಾರಿಕೆ ಮಾಡ್ತಿರು. ಉಪನ್ಯಾಸಕರು ಡಾಕ್ಟರ್ ತಿರುಮಲೇಶ್ವರ ಪ್ರಸಾದ್ ಸೊಲ್ವೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಘಟಕ, ಯಾನಪಯ ಪರಿಗಣಿತ ವಿಶ್ವವಿದ್ಯಾಲಯದ ಯಾನಪಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಬೊಕ್ಕ ಮ್ಯಾನೇಜ್ಮೆಂಟ್ದ ಒಟ್ಟು ಸೇರಿಗೆಡು ರಾಷ್ಟ್ರೀಯ ಸೇವಾ ಯೋಜನೆದ ವಿಶೇಷ ಶಿಬಿರ ಪಾವೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಒಟ್ಟಾರಡು ಅಟ್ಟನೆ ಮಲ್ತದಿತ್ತೇರು. ಸೋಮವಾರ ಉದಿಪನಾಂಡು. ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಘಟಕ, ಏನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಬೊಕ್ಕ ಮ್ಯಾನೇಜ್ಮೆಂಟ್ದ ಒಟ್ಟು ಸೇರಿಗೆಡು ರಾಷ್ಟ್ರೀಯ ಸೇವಾ ಯೋಜನೆದ ವಿಶೇಷ ಶಿಬಿರನು ಪಾವೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಒಟ್ಟಾರಡು ಒಂಜಿ ವಾರ ಅಟನೆ ಮಲ್ದಿದ್ದು ಸೋಮವಾರ ಉದಿಪನಾಂಡು. ಶಿಬಿರನು ಉದಿಪನ ಮಲ್ತಿನ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ಶೈಕ್ಷಣಿಕ, ವೈದ್ಯಕೀಯ, ಅಂಚನೆ, ಸಾಮಾಜಿಕ, ಧಾರ್ಮಿಕ ಮಾತಾ ಕ್ಷೇತ್ರಡ್ಲ ಒಂಜನೆ ಸ್ಥಾನಡು ಉಪ್ಪುನ ಏನಪುಯ ಕಾಲೇಜದ ವಿದ್ಯಾರ್ಥಿಗಳು ಈ ಕುಗ್ರಾಮ ಪಾವೂರುಗು ಬತ್ತದು ಶಿಬಿರದ ವ್ಯವಸ್ಥೆ ಮಲ್ತಿನ ನಿಕ್ಲೆಗು ಸೊಲ್ಮೆ ಸಂದಾವೆ. ಈ ಶಾಲೆನ ಆಯ್ಕೆ ಮಲ್ತಿನ ನಿಕ್ಲೆಗು ಏತು ಸೊಲ್ಮೆ ಸಂದಾಂಡಲ ಯಾರಂದು ಪಂಡ ತೆರಿಪಾಯರು. ನಮ್ಮ ದೇಶಡು ವಿದ್ಯಾರ್ಥಿಗಳ ಭವಿಷ್ಯನು ಬದಲ್ ಮಲ್ಪೆರೆ ಸಾಧ್ಯ ಉಪ್ಪುನಿ ಎನ್ಎಸ್ಎಸ್ ಶಿಬಿರಗ ಪಂಡದ ವಿದ್ಯಾರ್ಥಿಗಳಿಗೂ ರಾಷ್ಟ್ರೀಯ ಸೇವಾ ಯೋಜನೆದ ಮಹತ್ವ ತೆರಿಪಾಯರು. ಆದರೆ ಮಕ್ಕಳೇ, ನೀ ಹಾಗೆ ತಿಳ್ಕೋಬೇಡಿ. NSS ಕ್ಯಾಂಪ್ ಅಂತ ಹೇಳಿದರೆ ನಮ್ಮ ಜೀವನದ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಬದಲಾವಣೆ ಮಾಡುವಂಥ ಯಾವುದಾದ್ರೂ ಈ ದೇಶದಲ್ಲಿದ್ದರೆ ಅದು NCC ಕ್ಯಾಂಪಿನ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿಗೆ ಬಯಸ್ತೇನೆ. ಇವತ್ತು ಈ ಪಾವೂರು ಗ್ರಾಮ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಇಲ್ಲಿ ಸುಮಾರು 6,000 ಚಿಲ್ಲರ ಜನರುಗಳಿದ್ದಾರೆ ಇಲ್ಲಿ. ಆದರೆ ಇದರಲ್ಲಿ 90% ಬಡವರಿರುವಂಥ ಈ ಗ್ರಾಮ. ಇಲ್ಲಿ ಬಡವರಿದ್ದರು, 90% ಬಡವರಿದ್ದರು. ಆದರೆ
ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇಲ್ಲಿ ಈ ಒಂದು ಶಾಲೆ 5ನೇ ಕ್ಲಾಸ್ ಇತ್ತು, ಅದಕ್ಕಿಂತ ಮೇಲೆ ಇರಲಿಲ್ಲ. ನಮ್ಮ ಮಾಜಿ ಶಾಸಕರು ದಿವಂಗತ UT ಫರೀದ್ರವರು ನಾನು ಪಂಚಾಯತ್ ಅಧ್ಯಕ್ಷರಿರುವಾಗ ಇದನ್ನು 7ನೇ ಕ್ಲಾಸಿಗೆ ಮಾಡಿದ್ದ ಒಂದು ಶಾಲೆ. ಹಾಗಾಗಿ ಇಲ್ಲಿ ಹೈಸ್ಕೂಲ್ ಸಹ ಇರಲಿಲ್ಲ ಈ ಊರಲ್ಲಿ. ಹೈಸ್ಕೂಲ್ ಆಗಿ ಕೇವಲ 15 ವರ್ಷ ಆಯಿತು, ಈಗ ಹೈಸ್ಕೂಲ್ ಆಗಿದೆ. ಆದರೆ ಹೈಸ್ಕೂಲ್ ಇಲ್ಲದಿದ್ದರೂ ನಮ್ಮ ಗ್ರಾಮದಲ್ಲಿ ಸುಮಾರು 7 ಕಿಲೋಮೀಟರ್ ನಡ್ಕೊಂಡು ಹೋಗಿ SLC ಮಾಡಿ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ ಒಂದು ಹೆಮ್ಮೆ ಪಾವೂರು ಗ್ರಾಮಕ್ಕೆ ಇದೆ. NSS ಘಟಕದ ಸಂಯೋಜಕರು ದಿನಕರ್ ಪಚ್ಚನಾಡಿ ಪಾತೆರೊಂದು ನಮ್ಮ ಸಮರ್ಥ ಆದರ್ಶ ವ್ಯಕ್ತಿಯಾದ ಬುಲೆವಡಾಂಡ ವೈಯಕ್ತಿಕವಾದ ಕೌಟುಂಬಿಕವಾದ ಸಾಮಾಜಿಕವಾದ ಬುಲೆಪ್ನ ಬಗೆಟ್ ಕಾಳಜಿ ವಹಿಸೋಡೆ ಹಾಕೊಂಡು ಸಮಾಜಗ ನಮ್ಮ ಸೇವೆನು ನಮ್ಮ ಸಲ್ಲಿಸಾವಡು ದಾಯಪಂಡ ಸಮಾಜಡು ಬುಲೆದುಪ್ಪುವ ನಮ್ಮಡ ಕಾಸು ಉಪ್ಪು ಸಮಾಜದ ಪೂರಕ ವ್ಯವಸ್ಥೆ ನಮಕ್ ಹೊಂದಿಕೆ ಆಯ್ಚಿಂದಾಂಡ ನಮ್ಮ ಕಾಸ್ತಿ ಇದು ಬದುಕೆರೆ ಖಂಡಿತ ಸಾಧ್ಯ ಇಚ್ಚಿ ಕಾಸ್ತ ವಿನಿಯೋಗ ಬೊಕ್ಕ ಸಾರ್ಥಕದ ಬದುಕು ರೂಪಿಸಾವನೆಟ್ NSS ಮುಖ್ಯವಾಯಿನವು ಇಂದೆಟ್ ಸ್ವಾರ್ಥ ಉಪ್ಪೆರ ಬಲ್ಲಿ ನಿಸ್ವಾರ್ಥ ಸೇವೆ ಉಪ್ಪುಡು ಪಂಡ ತೆರಿಪಾಯರು. ಎಲ್ಲ ಇವತ್ತು ಸುಲಭೀಕರಣವಾಗುತ್ತಾ ಇದೆ. ನಾವು ಇವತ್ತು ಆರಾಮ ಜೀವನವನ್ನು ನಡೆಸುವುದಕ್ಕೆ ನಮ್ಮ ಮನಸ್ಸು ಒಗ್ಗಿಕೊಳ್ಳುತ್ತಾ ಇದೆ. ಇದರ ದುರಂತ ಏನಂದರೆ, ನಾವು ಕಷ್ಟಕ್ಕೆ ಬಿದ್ದಾಗ ನಮಗೆ ನಮ್ಮ ಬದುಕನ್ನು ವ್ಯವಸ್ಥಿತವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗದೆ ಕೊನೆಗೆ ಆತ್ಮಹತ್ಯೆಗೆ ಶರಣಾಗುವವರು ಹೆಚ್ಚು ಮಂದಿಗಳಿದ್ದಾರೆ. ಈ ಕಾರಣದಿಂದಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಾವು ಧೈರ್ಯಶಾಲಿಗಳಾಗಿ ವೇದಿಕೆ ಹತ್ತುವುದಕ್ಕೆ ಮತ್ತು ನಾವು ಏನೇ ಸಮಸ್ಯೆ ಬಂದರೆ ಅದನ್ನು ನಿಭಾಯಿಸುವುದಕ್ಕಾಗಿ ನಾವು ಸ್ವಯಂ ಬೆಳೆಯುತ್ತೇವೆ. ಇದು ನಾನು ಕಂಡುಕೊಂಡಂಥ ಸತ್ಯ. NSS ಮತ್ತು NCCಯ ಮೂಲಕ ನಾನು ಇವತ್ತು ಕಂಡುಕೊಂಡಂಥ ಸತ್ಯ. ನಾವು ಮಾತನಾಡುವುದಕ್ಕೆ ಇವತ್ತು ಹಿಂಜರಿಯುತ್ತೇವೆ. ಆದರೆ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಾವು ಸೇರಿಕೊಳ್ಳುತ್ತಾ ಹೋದರೆ ನಮ್ಮ ಮಾತು ಕೂಡ ಬೆಳೆಯುತ್ತದೆ. ನಾವು ಆದರ್ಶ ತತ್ವಚಿಂತನೆಯನ್ನು ಮಾಡುತ್ತಾ ಬೆಳೆಯೋದಕ್ಕಾಗ್ತದೆ. ಸರ್, BDO ಸರ್ ಮಾತನಾಡಿದ ರೀತಿ, ನಿಮಗೇನು ಬುದ್ಧಿಮತ್ತೆ, ಬುದ್ಧಿ ವಿವೇಚನೆ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ ನಮ್ಮ ಅಧ್ಯಕ್ಷರು ಶುಭಾಶಯ ಮಾತುಗಳನ್ನಾಡಿ ಉದ್ಘಾಟಕರು ಮಾತನಾಡಿದರು. ಎಲ್ಲ ಈ ಹಿತಚಿಂತನೆಯನ್ನು ಕಂಡುಕೊಂಡು ನಾವು ಇಲ್ಲಿ ನಾಡದು ಶನಿವಾರ ತನಕ ಒಳ್ಳೆಯ ರೀತಿಯಿಂದ ನಾವು ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ಶಿಬಿರದ ಗುರ್ಕಾರ್ಮಿನ ವಯಸ್ಸೊಂದು ಪಾತೇರ್ನ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಮಜೀದ್ ಶಿಕ್ಷಣ ಪಂಪುನವು 4 ಗೋಡೆದ ನಡುಟು ಉಪ್ಪುನವು ಮಾತ್ರ ಆತು. ಕೇವಲ ಕಾಲೇಜ್ಗೆ ಹೋದು ಮಾರ್ಕ್ ಇಚ್ಚಿಂಡ ರ್ಯಾಂಕ್ ದೆತ್ತಂಟ ನಮ್ಮ ಎಡ್ಡೆ ವಿದ್ಯಾರ್ಥಿಯಾಯರೆ ಸಾಧ್ಯ ಇಚ್ಚಿ ವಿದ್ಯಾರ್ಥಿಗಳಿಗೂ ಜೀವನ ಪಾಠಲ ಅಗತ್ಯ ಹಾಕೊಂಡು ಅವೇನು ಈ ರೀತಿಯ ಶಿಬಿರಡು ಕಲ್ಪರೆ ಮಸ್ತ್ ಅವಕಾಶ ಉಂಡು. ಈ ಶ್ರಮದಾನಡು ತಿಕ್ಕುನ ಪಾಠ ತರಗತಿ ಕೋಣಿಡು ತಿಕ್ಕುಚಿ. ಈ ಯೋಜನೆದ ಅನುಭವ ನಿಕ್ಲಿನ ಭವಿಷ್ಯಗ ಪ್ರಯೋಜನ ಆವಡು ಪಂಡದ ಹಾರೈಸಿರು. ಈ ಶಾಲೆಗೆ 100 ವರ್ಷದ ಒಂದು ಇತಿಹಾಸ ಇದೆ. ಈ ಶಾಲೆಯಲ್ಲಿ ಕಲಿತು ಎಲ್ಲರೂ ಒಳ್ಳೆ ಉದ್ಯೋಗ, DC, ಪೊಲೀಸ್ ಇನ್ಸ್ಪೆಕ್ಟ್ರು, ಪೊಲೀಸ್ ಅಧಿಕಾರಿ, ಜಡ್ಜಿ, ವಕೀಲರು ಎಲ್ಲರೂ ಆಗಿದ್ದಾರೆ. ಎಲ್ಲರೂ ಆಗಿ ಅವರ ಸ್ಥಾನದಲ್ಲಿ ಇದ್ದಾರೆ. ಪಾಪ ಅಂದರೆ ಇಲ್ಲಿಯ ಜನರ ಸ್ವಭಾವ ಮಾತ್ರ ಪಾಪ. ಒಳ್ಳೆಯ ಸ್ವಭಾವ, ಯಾರಿಗೂ ಏನು ಬಯಸದ ಒಳ್ಳೆಯದನ್ನೇ ಬಯಸುವ ಸ್ವಭಾವವು ಈ ಪಾವೂರು ಗ್ರಾಮದ ಜನರಲ್ಲಿದೆ. ಮತ್ತು ನೀವು ಎಲ್ಲಿ ಬಂದಿದ್ದೀರಿ ಶ್ರಮದಾನ ಮಾಡಲಿಕ್ಕೆ. ಶ್ರಮದಾನ ಮಾಡಿದೆ ನೀವು ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಉಂಟು ಎಂದು ಅರಿಯಲಿಕ್ಕಾಗಿ ಇದೊಂದು ಒಳ್ಳೆಯ ಪ್ರಯೋಗ ಅಂತ ಹೇಳಿ ನಾನು ಬಯಸ್ತೇನೆ. ನೀವು ಕಾಲೇಜ್ ಬಿಟ್ಟು ಕೂಡ ಮನೆಗೆ ಹೋಗಿ ಅಲ್ಲಿ ಅಡಿಗೆ, ನಮ್ಮ ಡ್ರೆಸ್ಸು ಅದು ಇದು ತೊಳೆದು ಎಲ್ಲ ಕರಿ ಮಾಡಿ ಇದ್ದಾರೆ. ಇಲ್ಲಿ ಹೀಗೆ ನೀವು ಒಂದು ಕ್ಯಾಂಪಿಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಮಗೆ ಬೇಕಾಗಿ ಎಷ್ಟು ಕಷ್ಟಪಡ್ತಾರೆ ಅಂತ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣಕುಮಾರ್, ಪಂಚಾಯತ್ ಸದಸ್ಯರು ರಿಯಾಸ್, ಶಾಲದ ಮುಖ್ಯೋಪಾಧ್ಯಾಯರು ಅಬ್ದುಲ್ ಮಜೀದ್, STMC ಅಧ್ಯಕ್ಷರು ಸುರೇಶ್, ಪ್ರಮುಖರು ನಾರಾಯಣ್, ಸಂಯೋಜಕರು ಹರ್ಷರಾಜ್, ಇಂಚಿತಿ ಪ್ರಮುಖರು ಶಿಬಿರಡು ಮಲ್ಲಬೆನಿರಾದ ಪಾಲ್ಪಡೆದಿದ್ದರು. NSS ನಾಯಕೆ ತಾಸಿನ್ ಎಸ್ ಬೊಕ್ಕ ತೈಮೂರ್ ಸುಲ್ತಾನ್ ಮುತಾಲಿಕೆಡಿದ್ದರು. ಶಾಜಿಯಾ ಸಭೆ ನೆತ್ಕೊಂಡೇರು, ಗಿಬಿನ್ ಸಭೆ ಸ್ಥಾರಿಕೆ ಮಲ್ತೇರು, ರಾನಿಶ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರಬೇರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಮುತಾಲಿಕೆಡೆ ಶ್ರೀ ಗಣೇಶ ಭಜನಾ ಮಂದಿರಡು 24ನೇ ವರ್ಷದ ಏಕಾಹ ಭಜನಾ ಉತ್ಸವ ಬುಧವಾರ ಕಾಂಡೆ ಸೂರ್ಯೋದಯಗ ಉದಿಪನಾಂಡು.
ಕೋಟಿಕಾರ್ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ಗಣೇಶ ಭಜನಾ ಮಂದಿರಡು 24 ವರ್ಷದ ಏಕಾಹ ಭಜನಾ ಉತ್ಸವ 10 ತಾರೀಕು ಬುಧವಾರ ಸೂರ್ಯೋದಯಗೆ ಉದಿಪನಾಡು ಪುಲ್ಯಕಾಂಡೆ ಗಣಹೋಮ ಶ್ರೀ ಗಣಪತಿ ಸ್ತುತಿ ಲಲಿತ ಸಹಸ್ರನಾಮ ಪಾರಾಯಣ ಆದ ಪೂಜೆ ನಡೆದಳು. ಕುಡ್ಲ ಎಂಸಿಎಫ್ ಲಿಮಿಟೆಡ್ ಶ್ರೀಮತಿ ಶಾರದಾ ಬೊಕ್ಕ ಹರಿಹರ ಜೆ ಭಟ್ ಜೇಂಗಳ, ನಿವೃತ್ತ ಬ್ಯಾಂಕ್ ಉದ್ಯೋಗಿ ಶ್ರೀಮತಿ ಪ್ರತಿಮಾ ಬೊಕ್ಕ ಟಿ ಗೋಕುಲ್ದಾಸ್ ಸೋಮೇಶ್ವರ, ಬೀರಿ ಶ್ರೀ ಗಣೇಶ ಭಜನಾ ಮಂದಿರದ ಹಿರಿಯ ಸದಸ್ಯರು ಶ್ರೀಮತಿ ಪುಷ್ಪಾ ಬೊಕ್ಕ ಶ್ರೀಧರ್ ಯುವಿ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಶಿಕ್ಷಕರು ಶ್ರೀಮತಿ ಪ್ರವೀಣಾ ಶ್ರೀ ದಯಾನಂದ್ ಬೀರಿ, ಉಪ್ಪಳ ಉದ್ಯಮಿ ಶ್ರೀಮತಿ ಅಮಿತಾ ಬೊಕ್ಕ ಶ್ರೀ ರವೀಂದ್ರ ಕುದ್ರು ಉಪ್ಪಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುಡ್ಲ ವಿಭಾಗ ಬಾಲಗೋಕುಲ ಪ್ರಮುಖ್ ಶ್ರೀಮತಿ ಲಿಸಿತಾ ಶ್ರೀ ರವಿಚಂದ್ರನ್, ತೋಕೋಟು ಬಿಎ ಸ್ಯಾಡ್ ವಿಷನ್ದ ಉದ್ಯಮಿ ಶ್ರೀಮತಿ ವಿನಯ ಸೌಜನ್ ಭಟ್ನಗರ, ಶ್ರೀಮತಿ ರಕ್ಷಿತಾ ಬೊಕ್ಕ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಕೊಂಡಾನಗುತ್ತು ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. అవిర్ది బొక్క భజన కార్యక్రమాలు శురువాడు. ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣ ನಡೆದನು.
ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೊಕ್ಕ ಶ್ರೀ ಗಣೇಶ ಭಜನಾ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಉದ್ಯಮಿ ಕೊಲ್ಯದ ಶ್ರೀ ಸೌಂದರ್ಯ ರಮೇಶ್, ಶ್ರೀಮತಿ ದೇವಿಕಾ ಬೊಕ್ಕ ಜೋಗ್ಲು ಕುಟುಂಬಸ್ಥರ ಮುತಾಲಿಕೆಡು ಕಟೀಲು ಮೇಳದಾಗಲಿಡಿದ ಶ್ರೀ ದೇವಿ ಮಹಾತ್ಮೆ ಪರಕೆದ ಯಕ್ಷಗಾನ ಬಯಲಾಟ ಸೇವೆನ ಕೊಲ್ಯ ಸಾರಸ್ವತ ಕಾಲೋನಿ ಇಲ್ಲಬಟಾರೋಡು ಅಂಗಾರೆ ಬಯ್ಯಾಡ್ ನಡಪಾಯರು. ಶ್ರೀಮತಿ ದೇವಿಕಾ ಬೊಕ್ಕ ಶ್ರೀ ಸೌಂದರ್ಯ ರಮೇಶ್ ಕೊಲ್ಯ ಬೊಕ್ಕ ಜೋಕ್ಲು ಕುಟುಂಬ ಸೇರಿರ್ದು ಪರಕೆದ ಯಕ್ಷಗಾನ ಬಯಲಾಟ ಸೇವೆ ಶ್ರೀ ದೇವಿ ಮಹಾತ್ಮೆನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದಕ್ಲು ಅಂಗಾರೆ ರಾತ್ರಿಡು ಗೊಬ್ಬು ತೋಚಾಯರು ಬಯ್ಯಡು ಚೌಕಿ ಪೂಜೆದ ಸಂಭ್ರಮ ನಡೆದನು. ಅವೆರ್ದು ಬೊಕ್ಕ ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪ ನಡೆದಲು. ಶ್ರೀ ಸೌಂದರ್ಯ ರಮೇಶ್, ಶ್ರೀಮತಿ ದೇವಿಕಾ ಬೊಕ್ಕ ಜೋಕ್ಲು ಕುಟುಂಬಸ್ಥರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಅವಿರ್ದು ಬೊಕ್ಕ ಕಟೀಲು ಮೇಳದಕ್ಲು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನನು ಪ್ರದರ್ಶನ ಮಾಡ್ತಾರೆ.
ಸುದ್ದಿಗೊಂಚಲಿಗೆ ಸ್ವಾಗತ. ಇಂಚಪಗ ವಿಧಿವಶರಾಯಿನ ಪುಗರ್ತದ ಸಾಹಿತಿ ಬರಹಗಾರರು ಹವ್ಯಾಸಿ ಛಾಯಾಗ್ರಾಹಕರು ಕೇಶವ ಕುಡ್ಲರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕ ವತಿಯಿಂದ ಶ್ರದ್ಧಾಂಜಲಿ ಸಭೆನ ನಂತೂರು ಶ್ರೀ ಭಾರತೀಯ ಕಾಲೇಜು ಪರಿಷತ್ ಕಚೇರಿ ನಡಪಾಯಿರು. ಕನ್ನಡ ಬೊಕ್ಕ ತುಳು ಭಾಷೆದ ಹಿರಿಯ ಪುಗರ್ತಿದ ಸಾಹಿತಿ ಬರಹಗಾರರು ಹವ್ಯಾಸಿ ಛಾಯಾಗ್ರಾಹಕರು ಕೇಶವ ಕುಡ್ಲ ಇಂಚಿಪಗ್ ವಿಧಿವಶರಾತಿರು. ಇಮೆರಗು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ದ ಕುಡ್ಲ ತಾಲೂಕು ಘಟಕದ ವತಿರ್ದು ಶ್ರದ್ಧಾಂಜಲಿ ಸಭೆನೆ ನಡಪಾಯಿರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ ಶ್ರದ್ಧಾಂಜಲಿ ಸಭೆಟ್ ಪಾಲ್ಪಡೆದು ಕೇಶವ ಕುಡ್ಲರನ ಬರವು ಸಾಧನೆ ಬೊಕ್ಕ ಕನ್ನಡ ಸಾಹಿತ್ಯ ಪರಿಷತ್ದ ಒಟ್ಟಿಗೆ ಇತ್ತಿನ ಒಡನಾಟನು ನೆಂಪು ಮಲ್ತೊಂಡೆರು. ಕೇಶವ ಕುಡ್ಲ ಅವರನ್ನು ನಾನು ಕಳೆದ 2 ವರ್ಷಗಳಿಂದ ಬಹಳ ಹತ್ತಿರದಿಂದ ಕಂಡವರು. ನಮಗೆ ಡಿಗ್ರಿಯಲ್ಲಿ ನಾವು ಪಾಠ ಮಾಡುವಾಗ ಕೇಶವ ಕುಡ್ಲ ಅವರ ಒಂದು ಕಥೆ ಇದೆ, ಹಕ್ಕಿಗೆ ಸಂಬಂಧಪಟ್ಟ ವಿಕೋಚನೆಗೆ ಸಂಬಂಧಪಟ್ಟ. ಆಗ ಅಲ್ಲಿ ಒಂದು ಮನೆಗೆ ಅವರ ಪರಿಚಯ ಮಾಡುವಾಗ ಅಲ್ಲಿ ಕೇಶವ ಕುಡ್ಲ ಅವರು ಮಂಗಳೂರಿನಲ್ಲಿ ನೆಲೆಸಿರ್ತಾರೆ, ಬೆಂಗಳೂರು ಇತ್ತು. ನನ್ನ ಮನಸ್ಸಿನಲ್ಲಿ ಆಗ್ತಾಯಿತ್ತು, ಇಷ್ಟು 15-20 ವರ್ಷಗಳಿಂದ ನಾನು ಮಂಗಳೂರಲ್ಲೇ ಇದ್ದೇನೆ, ನಾನು ಒಮ್ಮೆ ಕೂಡ ನೋಡಿಲ್ಲ ಅಂತೇಳಿ ನನ್ನ ಮನಸ್ಸಿನಲ್ಲಿ ಆಗ್ತಾಯಿತ್ತು. ಯಾವಾಗ ಅವರಿಗೆ ಒಂದು ಅವಕಾಶ ಸಿಗ್ತದೆ. ಕಳೆದ 1 ವರ್ಷ 2 ವರ್ಷಗಳ ಹಿಂದೆ ಅವರ ಅಲ್ಲಿ ನಮ್ಮ ಉದ್ಘಾಟಿಸ ಕಾರ್ಯಕ್ರಮದಲ್ಲಿ ಅವರು ಇದ್ದರು. ನಾನು ಹೋಗಿ ಅವರಿಗೆ ಹೇಳಿದೆ, ಕೇಶವ ಕುಡ್ಲ ಅವರಿಗೆ ನೀವೇ? ಹೌದು ನಾನೇ. ಬಹಳ ಖುಷಿಯಾಯಿತು ಅಂತೇಳಿ ಅವರನ್ನು ಹೋಗಿ ಅಪ್ಪಿಕೊಂಡು. ಆಗ ಅವರು ಹೇಳಿದರು, ನಾನು ಇಲ್ಲಿಯ ಕಾರ್ಯಕ್ರಮಗಳಿಗೆ ಬರ್ತಾ ಇರಲಿಲ್ಲ ಹೆಚ್ಚು, ನಾನು ನನ್ನದೇ ಆದ ರೀತಿಯಲ್ಲಿ ಸಾಹಿತ್ಯ ಚಟುವಟಿಕೆ ಮಾಡ್ತಾ ಇದ್ದೆ ಅಂತೇಳಿ ಅವರು ಹಾಸನದಲ್ಲಿ ಹೇಳಿದರು. ಕಳೆದ ವರ್ಷ ನಾವು ಉಜಿರೆಯಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅವರ ಸಾಹಿತ್ಯದ ಕೃಷಿಯನ್ನು ನೋಡಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಅವರಿಗೆ ಫೋನ್ ಮಾಡಿದರು. ಆಗ ಅವರು ಒಂದೇ ಮಾತು ಹೇಳಿದರು, ಯಾಕೆಂತ ಸನ್ಮಾನ ನಾನು ಅದನ್ನು ಬಯಸುವುದಿಲ್ಲ, ನಾನು ಅದನ್ನು ಇಷ್ಟಪಡುವುದಿಲ್ಲ, ಅಲ್ಲ ನಾವು ನಿಮ್ಮ ಮನೆಗೆ ಒಂದು ಗೌರವ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೂ ಒಪ್ಪಲಿಲ್ಲ. ಅಂದರೆ ಅವರು ಯಾವುದೇ ಒಂದು ಸನ್ಮಾನ ಆಗಲಿ ಪ್ರಚಾರಕ್ಕೆ ಆಗಲಿ ಅವರು ಬಯಸುವುದಲ್ಲ. ಆಮೇಲೆ ನಾವು ಕಳೆದ ಜೂನ್ನಲ್ಲಿ ಅವರ ಮನೆಗೆ ನಾವೆಲ್ಲ ಭೇಟಿ ಕೊಟ್ಟೆವು. ಭೇಟಿ ಕೊಟ್ಟಾಗ ಬಹಳ ಸುಮಾರು 15 ನಿಮಿಷ ಹೋಗಿ ಅವರಲ್ಲಿ ಮಾತಾಡಿ ಬರೋದು ಅಂತ ಹೇಳಿದ್ರು. 1 ಗಂಟೆ ಆದರೂ ಕೂಡ ಅವರು ನಮ್ಮನ್ನು ಬಿಡಲಿಲ್ಲ. ಅವರ ಸಾಹಿತ್ಯದ ಚಟುವಟಿಕೆ, ಅವರ ಫೋಟೋಗ್ರಫಿ ಎಲ್ಲ ಬಂದು ತೋರಿಸಿದ್ರು. ವಿಷಯ ಇಷ್ಟು ದೊಡ್ಡ ಸಾಹಿತಿ ಯಾಕೆ ಇಡೀ ಕರ್ನಾಟಕದಲ್ಲಿ ಅವರ ಪ್ರಚಾರ ಆಗಲಿಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಆಯಿತು. ಎಷ್ಟು ಆ ಫೋಟೋಗ್ರಫಿ ಆ ವಿಡಿಯೋದ ಅದನ್ನು ತೋರಿಸಿದ್ರು. ಆಮೇಲೆ ಅವರು ಹೇಳಿದರು, ನೀವು ಬಂದದ್ದು ನಮಗೆ ಖುಷಿ ಆಯಿತು,
ಆದರೆ ನನ್ನ ಒಂದು ಜೀವನದಲ್ಲಿ ಒಂದು ಆಸೆ ಇದೆ, ಆಸೆಯನ್ನು ನೀವು ನೆರವೇರಿಸಬೇಕು ಅಂತ ಹೇಳಿ ಏನು ಅಂತ ಕೇಳುವಾಗ ಅವರು ಹೇಳಿದ್ರು, ನನ್ನ ಮನೆಯಲ್ಲಿ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಸರಿ, ಅದರಿಂದ ನಮ್ಮ ಮತ್ತು ಅವರ ಒಂದು ಫೋನ್ ನಂಬರ್ ಸಂಭಾಷಣೆ ಶುರುವಾಯಿತು. ಸುಮಾರು ಒಂದು 25-30 ಬಾರಿ ನಾನು ಅವರಿಗೆ ಫೋನ್ ಮಾಡಿದ್ದೆ. ಜುಲೈ 30ನೇ ತಾರೀಕಿಗೆ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಅವರು ಮಾಡುವಾಗ ನಮಗೆ ಫೋನ್ ಮಾಡೋದು, ಅದು ಹೀಗೆ ಇರಬೇಕು, ಹಾಗೆ ಇರಬೇಕು, ವ್ಯವಸ್ಥೆ ಈ ರೀತಿ ಇರಬೇಕು, ಒಂದು ಶಿಸ್ತು, ಅವರಿಗೆ ಶಿಸ್ತು ಮುಖ್ಯ ಇದೆ. ಆ ರೀತಿಯಾಗಿ ಅವರು ಹೇಳಿದ್ರು, ಎಲ್ಲ ರೀತಿಯ ವ್ಯವಸ್ಥೆ ನಾವು ಮಾಡ್ತೇವೆ, ಒಂದು ಒಳ್ಳೆ ರೀತಿ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ಇಡಬೇಕು, ಮತ್ತೆ ನನ್ನ ಸಾಹಿತ್ಯದ ಬಗ್ಗೆ ಕೂಡ ಅಲ್ಲಿ ಸ್ವಲ್ಪ ವಿಚಾರ ವಿಮರ್ಶೆ ನಡೀಬೇಕು ಅಂತ ಹೇಳಿ ಕೂಡ ಹೇಳಿದ್ರು. ನಾನು ಹೇಳ್ತೇನೆ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಆ ಒಂದು ನಾವು ಒಳ್ಳೆಯ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಒಂದು ಧನ್ಯದ ಭಾವ ನಮಗೆ ಸಾಹಿತ್ಯ ಪರಿಷತ್ತಿನವರಿಗೆ ಕೂಡ ಇದೆ. ಅಂತ ಒಂದು ಕೇಶವ ಕುಡ್ಲ ಅವರು ಹಿರಿಯ ಸಾಹಿತ್ಯ, ಹಿರಿಯ ಚೇತನ ಅವರು. ಬಹುಶಃ ನಾವು ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಅವರ ಒಂದು ಸಬ್ಜೆಕ್ಟ್ ಆಗಿ ನಾವು ಇರುವವರು ಕೂಡ ಇದ್ದೇವೆ, ಅಷ್ಟು ವಿಷಯಗಳಿದೆ. ಆಮೇಲೆ ಅವರು ಹೇಳಿದ್ರು, ನಿಮ್ಮ ಅಕ್ಕಿ ಮತ್ತು ಅವರು ಆ ಕಥೆಯನ್ನು ಬಹಳ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಅಂತ ಹೇಳುವಾಗ ಅವರು ಹೇಳಿದ್ರು, ಈ ಸಲ ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರ ಕಥೆ ಉಂಟು ಅಂತ ಹೇಳಿ ಕೂಡ ಹೇಳಿದ್ರು. ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಪಾಠ ಬರಬೇಕು, ಕಥೆ ಬರಬೇಕು ಅಂತ ಹೇಳಿದ್ರೆ ಅದು ಅಂತ ಒಂದು ಮೌಲ್ಯ ಇರ್ತದೆ, ಅಂತ ಒಂದು ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ ಬಹಳಷ್ಟು. ಮತ್ತೆ ಅವರು ಹೇಳಿದ್ರು, ನಾನು ಜೀವ ವಿಮಾನ ನಿಗಮದಲ್ಲಿ ಇರುವಾಗ ಆ ಸುಬ್ರಹ್ಮಣ್ಯದ ಕಡೆ ಕುಮಾರ ಪರ್ವತ ಆ ಕಡೆಯಿಂದ ನನಗೆ ಅದು 3 ದಿವಸ ಇದ್ದು ಛಾಯಾಚಿತ್ರ ಮಾಡ್ತಾ ಇದ್ದೆ, ನನಗೆ ಅದೊಂದು ಹವ್ಯಾಸ. ನಾನು ಎಷ್ಟು ದಿನ ಇದ್ದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಅಷ್ಟು ಸಂಗ್ರಹ ಇದೆ, 5,000 ಫೋಟೋಗ್ರಫಿ ಮಾಡಿದ್ದೇನೆ. ಕೇಂದ್ರ ಸಮಿತಿ ಸದಸ್ಯರು ಡಾಕ್ಟರ್ ಎಂ ಮಾಧವಿರಪಾತರಂದು ಕೇಶವರನ ಬರವು ಸ್ಮರಿಸಾದು ಪಠ್ಯಪುಸ್ತಕಡ್ ಅರೆನ ಬರವು ನನಲಾತು ಬರ್ಪುಲಕ ಮಲ್ಪುನ ಶ್ರಮಿಸುನ ಅವಶ್ಯಕತೆ ಉಂಡು ಇಂದೆರ್ದು ಶಿಕ್ಷಣ ಕ್ಷೇತ್ರಗ್ ನನಲಾತು ಲಾಭ ಏರ ಉಂಡು ಪಂಡಿತು ತೆರಿಪಾಯರು. ಕೇಶವರನ ಆತ್ಮೀಯರು ಕನ್ನಡ ಸಾಹಿತ್ಯ ಪರಿಷತ್ದ ಮಹಿಳಾ ಪದಾಧಿಕಾರಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಕೇಶವರನ ಸಾಹಿತ್ಯಿಕ ಬೊಕ್ಕ ಆತ್ಮೀಯ ಒಡನಾಟನ ನೆಂಪು ಮಲ್ತೊಂದು ಅದ್ಭುತ ವ್ಯಕ್ತಿತ್ವದ ಗುಣಗಾನ ಮಲ್ತಿರು. ಕೇಶವ ಕುಡ್ಲರನ ಮಗೆ ಉಪನ್ಯಾಸಕಿರು ಕಿರಣ್ ವಟೀಕೆ ತನ್ನ ಬದುಕದ ಮೂಲಕ ಬೊಕ್ಕ ಬರವುದ ಮೂಲಕ ಎಂಕ್ಲಿಗ್ ಧೈರ್ಯ ಕೊಟ್ಟು ಸ್ಫೂರ್ತಿ ಕೊಡ್ತಿನಾರು ಎನ್ನ ಅಮ್ಮೆರು ಪಂಡದು ಸಭೆಟು ಪಂಡಿರು. ಶ್ರೀ ಭಾರತಿ ಕಾಲೇಜ್ ನಂತೂರು ಪದವು ಪ್ರೌಢಶಾಲೆದ ಪ್ರಾಂಶುಪಾಲೆ ಗಂಗಾ ರತ್ನೆರು ಪಾತೆರ್ದು ಅದಮ್ಯ ಚೇತನಗ್ ಗೌರವ ಸಂದಾಯರು. ಸಭೀಕರಣ ಪರವಾದ ಪಾತೆರ್ನ ಡಾಕ್ಟರ್ ಸುರೇಶ ನೆಗಳಗುಳಿಯರು ಕೇಶವ ಕುಡ್ಲರನ ಬರವು ಒರಿನ ಬರಹಗಾರರಿಗೆ ಪ್ರೇರಣೆ ಕೊರ್ಪಿನಂಚಿನವು ಅರೆನ ಅಪ್ರಕಟಿತ ಬರವು ಪ್ರಕಟ ಅವಡು ಪಂದು ಆಶಿಸಾಯರು. ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಲ್ಕರ್ ಕೇಶವ ಕುಡ್ಲರನ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಮೂಲಕ ಮಾನಾದಿಗೆ ಮಲ್ತಿನ ಕ್ಷಣನಿ ಎನ್ನದು ಕನ್ನಡ ಸಾಹಿತ್ಯ ಪರಿಷತ್ದ ಒಟ್ಟಿಗೆ ಇತ್ತಿನ ಅರೆನ ಒಡನಾಟನ ತೆರಿಪಾಯರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಗುಣವತಿಯರು ಪಾಲ್ಪಡೆದಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿದ ಮಾರ್ಗದರ್ಶಿ ಸದಸ್ಯ ಬೊಕ್ಕ ಘಟಕದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರರು ಸಭೆ ಸುಧಾರಿಕೆ ಮಲ್ತಿರು. ಒಂದು ವಿಶೇಷವಾದಂತಹ ಚೇತನ, ಬಹಳ ಸಾಹಿತ್ಯವನ್ನು ಅರಗಿಸಿಕೊಂಡಿದಂತಹ ಒಂದು ಜೀವನ, ಇಡೀ ಸಾಹಿತ್ಯಕ್ಕಾಗಿ ಜೀವ ಸವೆಸಿದಂತಹ ಒಂದು ವಿಶಿಷ್ಟವಾದಂತಹ ಒಂದು ಚೇತನ. ಅವರು ಸುಮಾರು 18 ಕೃತಿಗಳನ್ನು ರಚಿಸ್ತಾರೆ. 8 ಕಥಾ ಸಂಕಲನ, 3 ಲೇಖನ ಸಂಕಲನ, ನಿಮ್ಮಿ ಮತ್ತೆ ಬಸು ಅಂತ ಹೇಳುವಂಥದ್ದು ಅವರದೊಂದು ಕಾದಂಬರಿ, ಬಹಳ ಜನಪ್ರಿಯ ಕಾದಂಬರಿ. 5 ಅನುಭವ ಕಥನಗಳು, ಅನುವಾದಗಳು, ತುಳು ಅನುವಾದಗಳು. ಅವರು ಮಂಗಳೂರಿಗೆ ಅಲ್ಲದಿಲ್ಲದಿರಲು ಮಂಗಳೂರಿಗೆ ಬಂದು ತುಳು ಭಾಷೆಯನ್ನು ಕಲಿತು, ತುಳು ನಮ್ಮ ಜಾನಪದ ಶೈಲಿಗಳನ್ನು ಕಲಿತು, ನಮ್ಮ ತುಳು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ 5 ಕೃತಿಗಳನ್ನು ಅನುವಾದಿಸಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ. ಮತ್ತು ಅವರ ಒಂದು ಅನುಭವ ಕಥನ, ಅವರು ಯಾಕೆ ಹೀರೋದು ಅಂತೇಳಿ ಅವರ ಪರ್ಮಿಷನ್ ಅಂತ ನಾನು ಹೇಳ್ತೇನೆ. ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿತ್ತು. ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ಕ್ಯಾನ್ಸರ್ ರೋಗ ಬಂದಾಗ ಆ ಕ್ಷಣದಲ್ಲಿ ಅರ್ಧಕರ್ಧ ಜೀವ ಹೋಗ್ತದೆ. ನಾವು ಕ್ಯಾನ್ಸರ್ ಅಂದ್ಕೊಂಡೇ ದಿಗಿಲಾಗುತ್ತೇವೆ. ಆದರೆ ಇವರ ವ್ಯಕ್ತಿತ್ವ ಹೇಗಂತೇಳಿ ಕ್ಯಾನ್ಸರ್ ಬಂದರೂ ಸಹ ಅದನ್ನು ಮೆಟ್ಟಿ ನಿಂತು ಅವರಿಗೆ ಗೊತ್ತಾದಾಗ ಬಹಳ ಲೇಟ್ ಆದರೂ ಸಹ ರೇಡಿಯೋಥೆರಪಿ, ಕೀಮೋಥೆರಪಿ, ಸರ್ಜರಿ ಎಲ್ಲವನ್ನ ಮಾಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಬರ್ತಿದ್ರು. ಅಂತಹ ಒಂದು
ವಿಶಿಷ್ಟವಾದಂಥ ವ್ಯಕ್ತಿತ್ವ. ಅವರ ಆ ಒಂದು ಜೀವನ ಕ್ಯಾನ್ಸರ್ ಬಂದ ಬಳಿಕ ಅದನ್ನೇ ಒಂದು ಅನುಭವಕರವಾಗಿ ಬರೆದು ಮತ್ತೊಂದು ಅವಕಾಶ ಅಂತ ಕ್ಯಾನ್ಸರ್ ಜೊತೆ ಮುಖಾಮುಖಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದು ಬಹಳ ಉತ್ತಮವಾದಂತಹ ಪುಸ್ತಕ. ಒಬ್ಬ ವೈದ್ಯನಾಗಿ ನಾನು ನನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೇನೆ. ನಾನು ಸಹ ತಿಂಗಳಿಗೆ 4-5 ಬಾಯಿ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡ್ತೇನೆ. ನಾನು ತಿಂಗಳಲ್ಲಿ 1-2 ಸತಿ ಆದರೂ ಕೇಶವಪುತ್ರ ಅವರ ಹೆಸರು ರೋಗಿಗಳಿಗೆ ಹೇಳ್ತೇನೆ. ಹೇಗೆ ಕ್ಯಾನ್ಸರ್ ಬಂದು ಹೇಗೆ ಜೀವನವನ್ನು ಎದುರಿಸಬಹುದು ಅಂತ ಹೇಳೋದನ್ನು ಅತ್ಯಂತ ಮಾರ್ಮಿಕವಾಗಿ ಅವರ ಅನುಭವ ಪಠಣವನ್ನು ತೆರೆದಿಟ್ಟಿದ್ದಾರೆ. ಅಂತಹ ಕೇಶವಪುತ್ರ ಅವರು ಸುಮಾರು ಅವರ ಹವ್ಯಾಸಿ ಛಾಯಾಚಿತ್ರಗ್ರಾಹಕರಾಗಿದ್ದು ಸುಮಾರು 4,000-5,000 ಫೋಟೋಗ್ರಫಿ. ಅವರಿಗೆ ಚಾರಣ ಮತ್ತೆ ಈ ಕೀಟಗಳು ಹಕ್ಕಿಗಳ ಫೋಟೋ ತೆಗೆಯುವುದು ಅವರಿಗೆ ಬಹಳ ಇಷ್ಟ. ಸೊ ಬಹಳಷ್ಟು ಜೀವನವನ್ನು ಪ್ರತಿ ದಿನವನ್ನ ಅನುಭವಿಸಿ ಬದುಕಿದಂಥ ಜೀವ. 64 ವರ್ಷದಲ್ಲಿ ನಮ್ಮ ನಗರಿಗೆ ಹೋಗಿದ್ದಾರೆ. 112 ಕಥೆಗಳು, 1 ಕಾದಂಬರಿ, ಸುಮಾರು 2,000 ಛಾಯಾಚಿತ್ರಗಳು, 4,400 ಲೇಖನಗಳು, ಹೀಗೆ ಎಲ್ಲ ಸಾಹಿತ್ಯದ ಕವನ, ಕಥಾ ಸಂಕಲನ, ಕಾದಂಬರಿ, ಅನುಭವ ಕಥನ, ಅನುವಾದ ಎಲ್ಲದರಲ್ಲೂ ತೊಡಗಿಸಿಕೊಂಡಿದ್ರು. ಬಹುಶಃ ಇನ್ನಷ್ಟು ಕಾಲ ನಮ್ಮ ಜೊತೆ ಬದುಕಿದ್ರೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ, ತುಳು ಸಾರಸ್ವತ ಲೋಕಕ್ಕೆ ಅವರಿಂದ ಇನ್ನಷ್ಟು ಕೃತಿಗಳು ಬರ್ತಾ ಇತ್ತು ಅನ್ನೋ ನೋವು ನಮಗಿದೆ. ಆದರೆ ಕಾಲನ ಮುಂದೆ ನಾವೆಲ್ಲ ಕಾಲವನ್ನು ಕಡಿಲಿಕ್ಕೆ ಸಾಧ್ಯ ಇಲ್ಲ. ಬದುಕು ಶಾಶ್ವತ ಅಲ್ಲ, ನಶ್ವರ. ಒಂದೇ ದಿವಸ ನಾವು ಹೋಗಲೇಬೇಕು. ಇದನ್ನು ಎಷ್ಟು ಮಾರ್ಮಿಕವಾಗಿ ಅವರು ಹೇಳಿದ್ದಾರೆ ಅಂದರೆ, ನಾನು ಅವರ ಅನುಭವ ಕಥನ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ. ಕಣ್ಣಲ್ಲಿ ನೀರು ಬಂದಿದೆ ನನಗೆ. ಯಾಕೆಂದರೆ ಅಷ್ಟು ಮಾರ್ಮಿಕವಾಗಿ ಅವರು ಅದನ್ನು ತೆರೆದಿಟ್ಟಿದ್ದಾರೆ. ಆ ಅನುಭವ ಕಥನದಲ್ಲಿ ಮತ್ತೊಂದು ಅವಕಾಶದ ಕೊನೆಯ ಪೇಜಲ್ಲಿ ದರಾಬೇಂದ್ರೆ ಅವರ ಒಂದು ಕವನವನ್ನು ಅವರು ಉದ್ಧರಿಸಿದ್ದಾರೆ. ಆ ಕವನ ಹೇಗಿದೆ ಅಂದರೆ, ಅದು ದರಾಬೇಂದ್ರೆ ಅವರು ಮೂಲತಃ ಬರೆದದ್ದು. ಸಾವನ್ನು ಕಂಡರೆ ನನಗೆ ಭಯವಿಲ್ಲ, ಯಾಕೆಂದರೆ ಅದು ಬರುವಾಗ ನಾನಿರುವುದಿಲ್ಲ, ನಾನಿದ್ದಾಗ ಅದು ಬರುವುದಿಲ್ಲ. ಇದು ಬೇಂದ್ರೆಯವರು ಬರೋದು. ಅಂದರೆ ಜೀವನದ ನಾವು ಎಷ್ಟು ದಿವಸ ಬದುಕ್ತೇವೆ, ಹೇಗೆ ಬದುಕ್ತೇವೆ, ಸಾವು ಯಾವಾಗ ಬರುತ್ತೆ ನಮ್ಗೆ ಗೊತ್ತಿರುವುದಿಲ್ಲ. ಅದನ್ನು ಮಾನವಿಕವಾಗಿ ದರಾಬೇಂದ್ರೆಯವರು ಹೇಳಿದರು. ಆದರೆ ಇವರ ಜೀವನದಲ್ಲಿ ಹಾಗಲ್ಲ. ಅವರಿಗೆ ಸಾವು ಬರ್ತದೆ ಅಂತೇಳಿ ಖಂಡಿತವಾಗಿ ಗೊತ್ತಿತ್ತು. ಇಂದಲ್ಲ ನಾಳೆ ನಾವು ಖಂಡಿತವಾಗಿ ಒಂದಷ್ಟು ದಿವಸಗಳಲ್ಲಿ ಸಾಯ್ತೇವೆ ಅಂತ. ನಮಗೆ ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲದೆ ಇರುವಾಗ ನಮಗೆ ಬದುಕನ್ನು ಎಂಜಾಯ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕೆಂದ್ರೆ ನಾವು 3 ವರ್ಷ ಬದುಕ್ತೇವೆ ಅಂತೇಳಿ ನಾವು ಬದುಕ್ತೇವೆ, ಪ್ರತಿದಿನವನ್ನು ಎಂಜಾಯ್ ಮಾಡ್ತೇವೆ. ಆದರೆ ಇನ್ನೊಂದು 6 ತಿಂಗಳಲ್ಲಿ ನಾವು ಸಾಯ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಯಾವ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಗೊತ್ತಿತ್ತು ನಾನು ಇನ್ನೊಂದು ವರ್ಷದಲ್ಲಿ ತೀರಿ ಹೋಗ್ತೇನೆ. ಆದರೂ ಸಹ ಜೀವನವನ್ನು ಹೇಗೆ ಎದುರಿಸಿದ್ರಂತೆ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳು ಬಂದರು, ನಮಗೆಲ್ಲ ಸ್ಫೂರ್ತಿಯಾಗಿತ್ತು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಕಾರ್ಯಕ್ರಮನ ಸಂಯೋಜಿಸಾಯಿರು. ನಿಜಗುಣ ದೊಡ್ಡಮನಿ ಕಸಾಪ ಪದಾಧಿಕಾರಿ ಬಿ ಕೃಷ್ಣಪ್ಪ ನಾಯ್ಕ್, ಸನತ್ ಕುಮಾರ್ ಜೈನ್, ಶಾಲೆದ ಶಿಕ್ಷಕ ವೃಂದದ ಕುಲುಬೊಕ್ಕ ಸಾರ್ವಜನಿಕರು ಸೇರ್ದು ಮೌನ ಪ್ರಾರ್ಥನೆ ಮಲ್ತದು ಭಾವಚಿತ್ರಗೆ ಪುಷ್ಪಾಂಜಲಿ ಅರ್ಪಿಸಾಯಿರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪುಸ್ತಕದ ಇನ್ನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪ್ಪಲಾತ್ತು ಒಂದು ಪ್ಲೇ ಪುಸ್ತಕರಲ್ಲಿ 24x7.